ನಮಸ್ಕಾರ ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಸಾವಯವ ಕೃಷಿ. ಇವತ್ತು ನಾವೊಂದು ವಿಶೇಷವಾದಂಥ ಅತಿಥಿಯ ಜೊತೆಗೆ ನಮ್ಮ ಇಬ್ಬರೂ ನಮ್ಮ ಭಾರತದ ಸಿಂಡ್ಸ್ ಸಂಸ್ಥೆಯ ಇಬ್ಬರು ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಇವರ ಜೊತೆ ನಾವು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ವಿಷಯ ನಾವು ಏನು ಮಾಡಲಿಕ್ಕಿರುವಂಥದ್ದು ಅಂತ ಹೇಳಿದರೆ, ಸಾವಯವ ಕೃಷಿ ಭಾರತದಲ್ಲಿ ಹೇಗೆ ಪ್ರಚಲಿತವಾಗಿದೆ, ಭಾರತದಲ್ಲಿ ಹೇಗೆ ಸಾವಯವ ಕೃಷಿಯನ್ನು ಜನತೆ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಹಾಗೆಯೇ ಅದು ವಿದೇಶದಲ್ಲಿ ಹೇಗೆ ಪ್ರಚಾರ ಪಡೆದಿದೆ ಎನ್ನುವುದಕ್ಕೆ ಜರ್ಮನಿ ಮೂಲದ ವ್ಯಕ್ತಿಗಳು ಇಲ್ಲಿ ಭಾರತದಲ್ಲಿ ಬಂದು ಸಾವಯವ ಕೃಷಿಯನ್ನು ಹೇಗೆ ಸ್ಟಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಇವತ್ತು ಹರೀಶ್ ಎ ಇವರು ಸಿಂಡ್ಸ್ ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ಇದು ಹಾಗೆಯೇ ಕುಮಾರೇಶ್ವರ ಭಟ್ ಅವರು ಕೋಶಾಧಿಕಾರಿಯಾಗಿದ್ದಾರೆ ಸಿಂಡ್ಸ್ ಸಂಸ್ಥೆಯವರು. ಮುಖ್ಯವಾಗಿ ನಮ್ಮ ವಿಶೇಷ ಅತಿಥಿ ಅಂತ ಹೇಳಿದರೆ ಲಿಯಾನ್ ವೈಸ್ ಮ್ಯಾನ್ ಅವರು ಜರ್ಮನಿಯವರು. ಐ ವೆಲ್ಕಮ್ ಯು ಸರ್. ಎಸ್. ಇವಾಗ ನಾವು ಮುಖ್ಯವಾಗಿ ಪ್ರಾರಂಭದಲ್ಲಿ ನಾನು ಸಾವಯವ ಕೃಷಿ ಬಗ್ಗೆ ಸಿಂಡ್ಸ್ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಹರೀಶ್ ಅವರ ಜೊತೆ ಒಂದು ಸಣ್ಣ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ಸರ್, ಹೇಗೆ ಇದು ಈ ಸಾವಯವ ಕೃಷಿ ಜರ್ಮನಿಯವರನ್ನು ಕೂಡ ಒಂದು ಆಕರ್ಷಣೆ ಮಾಡಿದೆ ಅಂತ ಹೇಳಿದರೆ, ನೀವು ನಿಮ್ಮ ಸಂಸ್ಥೆಯ ಶ್ರಮ ಏನು ಇದರಲ್ಲಿ ಅಂತ? ಅದೇ ನಮ್ಮ ಸಂಸ್ಥೆಯ ಶ್ರಮ ಏನಂದರೆ ನಾವು ಸಿಂಡ್ಸ್ ಅಂತ ನಮ್ಮ ಸಂಸ್ಥೆ ಹೆಸರು, ಸಾಮಾಜಿಕ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ. ಹೌದು ಹೌದು. ನಮ್ದು ಕೆಲವು ದೇವೋದ್ದೇಶ ಇಟ್ಕೊಂಡು ಮಾಡಿರುವಂಥ ಸಂಸ್ಥೆಗಳು. ಓಕೆ, ಇದರಲ್ಲಿ ಕೂಡ ಒಂದು ನಮ್ಮದು ಕೃಷಿ ಅಂದರೆ ಸಾವಯವ ಕೃಷಿಗೆ ನಾವು ಒತ್ತು ಕೊಡಬೇಕಂತ ಇದೆ. ಓಕೆ, ಇದರ ಸಂಬಂಧಪಟ್ಟಾಗೆ ನಾವು ಕಳೆದ 4 ವರ್ಷದ ಹಿಂದೆ ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ ಅಂತ ಯೋಜನೆ ಅಡಿಯಲ್ಲಿ ಜಲನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಅಲ್ಲಿ ನಾವು ಸಾವಯವ ಕೃಷಿ ಬಗ್ಗೆ ಅಂದರೆ ಅದರ ಬಗ್ಗೆ ನಾವು ಜಾಸ್ತಿ ತರಬೇತಿ ಇದನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಇದರಲ್ಲಿ. ಅಂದರೆ ಸಾವಯವ ಕೃಷಿ ಈಗ ಪ್ರಚಲಿತವಾಗಿ ಹೆಚ್ಚು ಪ್ರಚಾರವನ್ನು ಪಡ್ಕೊಂಡಿದೆ. ಸಾವಯವ ಕೃಷಿಯಿಂದ ಅಂದರೆ ಈಗ ಪ್ರಾಡಕ್ಟ್ಗಳು ಮೊದಲು ಬೇರೆ ಬೇರೆ ರಾಸಾಯನಿಕ ಇಂದ ಇತ್ತು, ನಮ್ಮ ದೇಹಕ್ಕೆ ಹೆಚ್ಚು ಒಗ್ಗುವಂಥದ್ದಲ್ಲ. ಅಂದರೆ ಸಾವಯವ ಕೃಷಿಯಿಂದ ನಮ್ಮ ಆಹಾರ ಪದ್ಧತಿ ಮೊದಲಿಂದ ದೇಶಿ ಕೃಷಿಯಲ್ಲಿ ಬೆಳ್ಕೊಂಡು ಬಂದಿದೆ. ಇದರಿಂದಾಗಿ ನಾವು ಸಾವಯವ ಕೃಷಿಗೆ ಹೆಚ್ಚು ಈಗಿನೆಲ್ಲ ಪ್ರಸ್ತುತ ಉದ್ಯಮವನ್ನು ನೋಡಿದ್ರೆ ಕೂಡ ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡ್ತಾ ಇದ್ದಾರೆ. ಅದೇ ನಾವು ಕೂಡ FSIL ಇಂಡಿಯಾ ಅಂತ ಸಂಸ್ಥೆ ಇದೆ, ಅವರ ಜೊತೆ ನಮ್ಮ ಸಂಸ್ಥೆಯ ದೇವೋದ್ದೇಶಗಳನ್ನು ಹಂಚಿಕೊಂಡಿದ್ದೆವು. ಅದರ ಪ್ರಕಾರ ಈಗ ಜರ್ಮನಿಯಿಂದ ಕಳೆದ 3 ವರ್ಷದಿಂದ ಅಲ್ಲಿಂದ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಇಟಲಿಯಿಂದ ಕೂಡ ಬಂದಿದ್ದರು ಒಂದಿಬ್ಬರು. ಹಾಗೆ ನಾವು ಅಲ್ಲಿ ಉದಾಹರಣೆಗೆ ನಮ್ಮ ಮಂದಾರ್ತಿ ಏರಿಯಾದಲ್ಲಿ ಗುಂಜೆ ಮತ್ತು ಈ ಏರಿಯಾದಲ್ಲಿರುವ ಯಾರು ಸಾವಯವ ಕೃಷಿ ಮಾಡೋ ಕೃಷಿಕರಿದ್ದಾರೆ, ಅವ್ರ ಜೊತೆ ಡೈರೆಕ್ಟ್ ನಾವು ಈ ವಾಲಂಟಿಯರ್ನ ಇಂಟರಾಕ್ಷನ್ ಮಾಡ್ತೇವೆ. ಅಲ್ಲಿ ಅವರಿಗೆ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ನಿಮ್ಮ ಉದ್ದೇಶ ಏನು ಅಂದರೆ, ಭಾರತೀಯ ಕೃಷಿ ವಿಧಾನ ಅದು ವಿಶ್ವದಾದ್ಯಂತ ಪ್ರಚಾರ ಆಗಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶವ ಏನು? ನಿಮ್ಮ ಸಂಸ್ಥೆಯ ಉದ್ದೇಶ ಸಿಂಡ್ಸ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ಹೇಳ್ಕೊಂಡು ನೀವು ಫಾರ್ಮ್ ಮಾಡಿಕೊಂಡಿರುವಂಥದ್ದು ನಿಮ್ಮದು. ಅದರಲ್ಲಿ ನಿಮ್ಮ ಉದ್ದೇಶ ಏನು? ಆ್ಯಕ್ಚುಲಿ ನಮ್ಮದು ಅದೇ ಸಿಂಡ್ಸ್ ಸೊಸೈಟಿ ಆ್ಯಕ್ಟ್ ಒಳಗಡೆ ರಿಜಿಸ್ಟರ್ ಆಗಿರುವಂಥದ್ದು 2009ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ಬೋರ್ಡ್ ಮೆಂಬರ್ಸ್ ಇದ್ದಾರೆ, 7 ಮೆಂಬರ್ಸ್ ಕೂಡ ಎಲ್ಲ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲಿ ಇರುವವರು. ಕೃಷಿ ಅದರಲ್ಲಿ ನಮ್ಮ ಒಂದು ಉದ್ದೇಶ ಕೂಡ ಅದೇ ಕೃಷಿ. ನಮ್ದು ಹಲವಾರು 15 ಉದ್ದೇಶಗಳಿವೆ ಬೇರೆ ಬೇರೆ. ನಮ್ದು ತರಬೇತಿ ಇದಕ್ಕೆಲ್ಲ ಸಂಬಂಧಪಟ್ಟಾಗೆ ಅದರಲ್ಲಿ ಒಂದು ಉದ್ದೇಶ ನಮ್ಮ ದೇಶಿ ಕೃಷಿಯನ್ನು ನಾವು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ನಮ್ಮಿಂದ ಆದ ಏನು ತರಬೇತಿನ ಅಥವಾ ಏನೋ
ಅವಕಾಶ ಸಿಕ್ಕಾಗ ಮಾಹಿತಿ, ಅಥವಾ ಫಾರಿನರ್ಸ್ ಕೂಡ ಯಾರು ಬಂದರೆ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಎಲ್ಲಿ ಈಗ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅಂತ ಇದನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ. ರಿಸೋರ್ಸ್ ಪರ್ಸನ್ ಇರ್ಬೋದು, ಅವ್ರ ಜೊತೆ ಕೂಡ ಮಾತಾಡಿದ್ದೇವೆ. ಕಳೆದ ವರ್ಷ ಉದಾಹರಣೆ ನಮ್ಮ ಊರ ಹತ್ರ ವಿಟ್ಲ, ಇಲ್ಲಿ ವಾರಣಾಸಿ ಅವರು ಇದ್ದಾರೆ, ಕೃಷ್ಣಮೂರ್ತಿ ಅಂತ, ಅಲ್ಲೂ ಕೂಡ ನಾವು ನಮ್ಮ ಜರ್ಮನ್ ಇವರನ್ನು ಪ್ರತಿಷ್ಠಾನ, ವಾರಣಾಸಿ ಪ್ರತಿಷ್ಠಾನ ಇದೆ, ಅಲ್ಲಿ ಕೂಡ ನಾವು ಅವರನ್ನು ಕರ್ಕೊಂಡು ಹೋಗಿ ಮಾಹಿತಿ ನೀಡಿದ್ದೇವೆ. ಒಟ್ಟು ನಮ್ಮ ದೇಶಿ ಕೃಷಿ ಸಂಸ್ಕೃತಿ ವಿದೇಶಕ್ಕೂ ಕೂಡ ಪ್ರಚಾರ ಆಗ್ಬೇಕನ್ನುವಂಥದ್ದು. ನಾನೀಗ ಕುಮಾರೇಶ್ವರ ಭಟ್ಟ ಅವರ ಹತ್ರ ಹೇಳ್ತೇನೆ. ಅಂದರೆ ಅವರು ಮೂಲತಃ ಕೃಷಿ ಕುಟುಂಬದ ವ್ಯಕ್ತಿ, ಅವರಿಗೆ ಸಾವಯವ ಕೃಷಿ ಮೇಲೆ ತುಂಬ ಆಸಕ್ತಿ ಕೂಡ ಇರುವಂಥವರು. ಅವರಿಂದ ಈ ಸಾವಯವ ಕೃಷಿ ಬಗ್ಗೆ ಏನು ನಮ್ಮ ಫ್ಯೂಚರ್, ನಮ್ಮ ಭಾರತದ ಫ್ಯೂಚರ್ ಹೇಗೆ ಮತ್ತು ವಿದೇಶದಲ್ಲಿ ಹೇಗೆ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮ್ಮಿಂದ ನಿರೀಕ್ಷೆ. ನಮಸ್ಕಾರ ಕೂಡ. ಆತ್ಮೀಯ ರಾಜೇಶ್ ಅವರೇ, ಇವಾಗ ಸಾವಯವ ಕೃಷಿ ನಮ್ಮ ರಕ್ತದಲ್ಲಿ ಬಂದಿದೆ ಅಂತ ಹೇಳ್ಬೋದು. ಅಂದ್ರೆ ಇದು ಭಾರತೀಯ ಅಸ್ಮಿತೆ. ಈಗ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಅಂತ. ಕೃಷಿಯಲ್ಲಿ ಎಂದಿಗೂ ಕೂಡ ದುರ್ಭಿಕ್ಷ ಬರಲಿಕ್ಕಿಲ್ಲ. ಅಂದ್ರೆ ಅದು ನಮ್ಮ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಾಗ. ಹಾಗೆ ನಮ್ಮ ಸಾಮಾಜಿಕ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆಯ ಶಾಖೆಯನ್ನು ನಾವು ಒಂದು ಪುಣ್ಯಸ್ಥಳವಾದ ಮಂದರ್ತಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನೆಲೆ ಇರುವಂತಹ ಮಂದರ್ತಿಯಲ್ಲಿ 2012 ಡಿಸೆಂಬರ್ ಅಲ್ಲಿ ಸ್ಥಾಪಿಸಿದಾಗ ಇದು ಕೂಡ ನಮ್ಮ ಒಂದು ಉದ್ದೇಶ ಆಗಿತ್ತು. ತದನಂತರ ಸರಿಸುಮಾರು 2 ವರ್ಷ ನಾವು ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆಯಲ್ಲಿ ಕಾರ್ಯವನ್ನು ಮಾಡಿದೆವು, ಗವರ್ಮೆಂಟ್ ಸಹಯೋಗದೊಂದಿಗೆ. ತದನಂತರ ನಮಗೆ ನಮ್ಮ ಆತ್ಮೀಯ ಮಿತ್ರರಾದಂಥ ಶ್ರೀಯುತ ಜೀವನ್ ಅವರಿಂದ FSL ಒಂದು ಸಂಸ್ಥೆಯ ಪರಿಚಯ ಆಯಿತು. ಆ ಮೂಲಕ ಯುರೋಪಿಯನ್ ವಾಲಂಟಿಯರ್ಸ್, ನಾವು ಅವರನ್ನು ವಾಲಂಟಿಯರ್ಸ್ ಅಂತ ಕರೀತೇವೆ. ಅಂದ್ರೆ ಅವರು ತುಂಬಾ ಆಸಕ್ತಿ ಇರುವವರು ನಮ್ಮ ಸಾವಯವ ಕೃಷಿಯಲ್ಲಿ, ಭಾರತೀಯ ಪರಂಪರೆಯ ಸ್ಟಡಿಯಲ್ಲಿ. ಹಾಗೆ ಸರಿಸುಮಾರು 4 ವರ್ಷಗಳಿಂದ ಇವಾಗ ಬರ್ತಾ ಇದ್ದಾರೆ. ನಮ್ಮದು ಮುಖ್ಯವಾಗಿ ನಮ್ಮ ಸೆಣಸಿನ ಧ್ಯೇಯೋದ್ದೇಶಗಳಲ್ಲಿ ಕೂಡ ಇದೆ, ಸಾವಯವ ಕೃಷಿಯನ್ನು ಆದಷ್ಟು ಮಟ್ಟಿಗೆ ರೈತ ಸ್ನೇಹಿಯಾಗಿ, ಅದರೊಟ್ಟಿಗೆ ಆ ಪ್ರೊಡಕ್ಷನ್ಸ್ ಯಾವುದಿದೆ, ಉತ್ಪಾದನೆ ಯಾವುದಿದೆ, ಅದಕ್ಕೆ ಮಾರುಕಟ್ಟೆಯನ್ನು ಒದಗಿಸುವ ಬಗ್ಗೆ ಕೂಡ. ಈ ಕಾಂಪಿಟಿಷನ್ ಪ್ರಪಂಚದಲ್ಲಿ ಬದುಕಬೇಕಲ್ವಾ, ಆದ ಕಾರಣ ಈ ಪ್ರೊಡಕ್ಷನ್ ಮತ್ತು ಉತ್ಪಾದನೆ ಎರಡಕ್ಕೆ ಕೂಡ ನಾವು ಒತ್ತು ಕೊಟ್ಟು ಅವರಿಗೆ ಕೂಡ ನಾವು ಅದನ್ನು ಹೇಳ್ತಾ ಇದ್ದೇವೆ. ಇವಾಗ ತುಂಬಾ ತೊಡಗಿಸಿಕೊಳ್ತಾ ಇದ್ದಾರೆ. ಒಂದು ನನಗೆ ಅನಿಸ್ತಾ ಇರುವಂಥದ್ದು, ಈಗ ಫಾರಿನ್ ಫುಡ್ ಕಲ್ಚರ್ ಬೇರೆ ಇರುವಂಥದ್ದು, ಅವರಿಗೆ ಯಾಕೆ ಹುಟ್ಟಿರ್ಬೋದು ಈ ಸಾವಯವ ಕೃಷಿ ಮೇಲೆ, ಸಾವಯವ ಫುಡ್ ಮೇಲೆ ಯಾಕೆ ಇಂಟ್ರೆಸ್ಟ್ ಹುಟ್ಟಿರ್ಬೋದು ಅಂತ. ರಾಜೇಶ್ ಅವರೇ, ಇದರಲ್ಲಿ ನನಗೆ ಒಂದು ಕುತೂಹಲಕರ ವಿಚಾರ ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಫಾರಿನ್ ಫುಡ್ ಕಲ್ಚರ್ ಬೇರೆ ಇದೆ, ಖಂಡಿತ ಒಪ್ತೇನೆ ನಾನು. ಆದ್ರೆ ತುಂಬಾ ಆಶ್ಚರ್ಯದ ವಿಚಾರ ಏನಂತ ಹೇಳಿದ್ರೆ, ಕಳೆದ 2 ಮಂದಿ ನಮ್ಮಲ್ಲಿಗೆ ಅಧ್ಯಯನಶೀಲರಾಗಿ ಬಂದ ಜರ್ಮನಿಯ ವಿದ್ಯಾರ್ಥಿಗಳೇ, ಅವರು ಸಸ್ಯಾಹಾರಿಗಳಾಗಿದ್ದರು. ಸಂಪೂರ್ಣ ಸಸ್ಯಾಹಾರಿಗಳು. ಅಂದ್ರೆ ಅವರು ಯಾವುದು ಈ ನೈಸರ್ಗಿಕವಾದಂತಹ ಆಹಾರ ಪದ್ಧತಿ ಇದೆ ಅದಕ್ಕೆ ಅಡಾಪ್ಟ್ ಆಗ್ಲಿಕ್ಕೆ ತೊಡಗ್ತಾ ಇದ್ದಾರೆ ಅಂತ. ಫುಡ್ ಕಲ್ಚರ್ ಬೇರೆ ಇದಕ್ಕೆ, ಇವರು ಮಾಮೂಲಿ ಜರ್ಮನ್ ಫುಡ್ ಕಲ್ಚರ್. ಇಲ್ಲಿ ಬಂದು ಹೇಳ್ತಾರೆ ಅವರು, ನೀವು ಯಾಕೆ ಊಟ ಅಂತ ಹೇಳಿದರೆ ಅದು ಅನ್ನವನ್ನೇ ತಿನ್ನುವುದು ಯಾಕೆ, ನಿಮಗೆ ಬ್ರೆಡ್ ತಿನ್ಬೋದು ತಾನೆ, ನಿಮಗೆ ಜಾಮ್ ತಿನ್ಬೋದು ತಾನೆ, ಈ ತರ ಕೇಳ್ತಾರೆ ಅವರು. ನೀವು ಮಧ್ಯಾಹ್ನ ಊಟವನ್ನೇ ಮಾಡುದು ಯಾಕೆ, ಅಥವಾ ನೀವು ರಾತ್ರಿ ಊಟವನ್ನೇ ಮಾಡುದು ಯಾಕೆ. ಊಟ ಅಂತ ಹೇಳಿದ್ರೆ ಏನು ಕೂಡ ತಿನ್ಬೋದಲ್ಲ ಅವರಿಗೆ, ಅಂದ್ರೆ ಹೊಟ್ಟೆ ತುಂಬಿದ್ರೆ ಆಯ್ತು. ಅಂದ್ರೆ ಪ್ರೋಟೀನ್ ಯುಕ್ತ ಇರ್ಬೋದು, ಜೀವಸತ್ವ ಯುಕ್ತ ಇರ್ಬೋದು. ಆದ್ರೂ ನಮ್ಮ ಕಲ್ಚರ್ ಅಲ್ಲಿ ನಾವು ಅನ್ನ ಬ್ರಹ್ಮ ಅಂತ ಹೇಳಿದ್ರೆ ನಾವು ಅದಕ್ಕೆ ಅವ್ರ ಫುಡ್ ಕಲ್ಚರ್ ಎಕ್ಸಾಕ್ಟ್ಲಿ ಡಿಫರೆಂಟ್ ಆಗಿ ಇದೆ. ಆದ್ರೆ ಇವಾಗ ಅವರು ಹೆಚ್ಚು ನಮ್ಮ ಒಂದು ಆಹಾರ ಪದ್ಧತಿ ಏನಿದೆ ಅದಕ್ಕೆ ಆಕರ್ಷಣೆ ಹೊಂದಿದ್ದಾರೆ. ಲಿಯೋನ್,
what would you like to tell about organic farming and organic food? Organic farming. Yeah, I start with organic farming. Yes, I didn't really came here to learn about organic farming. I just came here to just take a break after school and experience just a new culture. And so I applied at this German organization, AFS, it's called. And so they sent me here, along with 40 other Germans. Okay. And so FSL distributed us to different projects. Some are in school, are teaching English. I also do that part-time. Okay. But also, yes, I learn about organic farming, which is also present there in Germany. But here they're doing it in a different way. The biggest difference is, like in Germany, the farms are more bigger, more industrial, and here very, very many private persons also cultivate, like rice and other fruits. What kind of farming system is there in your country? I don't really have much knowledge about farming, but yeah, as I told, it's just industrial. They don't produce for their own needs, which they do here, I think, more than in Germany. You mean they are using pesticides and fertilizers more in cultivation of this? I don't know the percentages of using pesticides in Germany and in India. Okay. But organic farming also there in Germany, but it's also growing more popularity among the people. Okay. And organic food is also bought more often. Yes, like here, I think. Okay. It's what is the difference between farming in India and Germany? as I said, in Germany they use more. It's more technicalized. They use more bigger machines because the fields are bigger. Yes, and here many works are still done by hand. Which is interesting to see because you can't see that in Germany how they do it here. Yes. ಲಿಯಾನ್ ವೈಸ್ಮನ್ ಅವ್ರು ಹೇಳುವ ಹಾಗೆ ಜರ್ಮನಿಯಲ್ಲಿ ಹೆಚ್ಚಾಗಿ ಟೆಕ್ನಿಕಲಿ ಅಂದರೆ ಯಂತ್ರ ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಭಾರತದಲ್ಲಿ ಮಾನವ ಶ್ರಮದ ಮೇಲೆ ಕೆಲಸಗಳು ನಡೀತಾ ಇದ್ದಾವೆ. ಅಂದರೆ ಕೃಷಿಯಲ್ಲಿ ಹೆಚ್ಚಾಗಿ ಅವರು ಅಂದರೆ ಅವರು ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮಾನವ ಶ್ರಮ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅವ್ರು ಹೇಳ್ತಾ ಇರುವಂಥದ್ದು ಭಾರತದ ಆರ್ಗ್ಯಾನಿಕ್ ಫಾರ್ಮಿಂಗ್ ತುಂಬ ಇಷ್ಟ ಇದೆ. ಅಂದರೆ ಜರ್ಮನಿಯಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲದಿದ್ದರೂ ಕೂಡ ಅವರು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದರೆ ಅಲ್ಲಿ ಪೆಸ್ಟಿಸೈಡ್ ಅಂದರೆ ರಾಸಾಯನಿಕಗಳನ್ನು ಬಳಸಿಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮ, ಮತ್ತೆ ಮುಂದುವರಿಸ್ತೇವೆ ಈ ಚರ್ಚೆಯನ್ನು. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಲಿಯಾನ್ ವೈಸ್ಮ್ಯಾನ್ ಹತ್ರ ಮಾತಾಡ್ತಾ ಇದ್ದೆ. ಯು ವೇರ್ ಟಾಕಿಂಗ್ ಅಬೌಟ್ the interest in organic farming. Yes. What made you to come to India? As I said, I just wanted to make this break after school between studying in school and studying university. A lot of people apparently do that in Germany now because you don't have to go to the army anymore, so you have more choices. And so I just applied at this AFS organization and they sent me here. Yes, and so I was already interested in India before. Because it's like just because it's totally different than in Germany, so I can experience 100% a different culture than Germany is, which is very interesting. Yes. As we think Germany is more interested in industrial and technical industries.
farming is not interested in Germany, I think so. Do you think so? Yeah, you're right, and not much people interested in farming. It's even though that like only 1 or 2% of the working people are working in this industrial sector. Okay. So a lot of people also don't know much about farming, where their food comes from, like this. And maybe this stay here in India make me more sensitive about these issues, more thinking about where the food comes from and this, because I think food processing is very more industrialized in Germany than here. Okay. So you mean food source is coming from outside of the country? And not everything. I mean, a lot of things are imported, also within the EU. Okay. But also a lot of there are also things grown in Germany. It's not like this, but I think it's more this import-export thing than here. Yes. ಕುಮಾರೇಶ್ವರ್ ಅವರೇ, ಜರ್ಮನಿಯಲ್ಲಿ ಕೈಗಾರಿಕೆಗಳೇ ಹೆಚ್ಚಾಗಿರುವಂಥದ್ದು, ಅಲ್ಲಿಗೆ ಆಹಾರ ಪದಾರ್ಥಗಳಲ್ಲಿ ಬೆಳೆಯುವವರು ಕಡಿಮೆ ಅಂತ ಅವರ ಮಾತುಗಳಲ್ಲಿ ನಾವು ಕೇಳಿದ್ದೀವಿ. ಇಂಥವರಿಗೆ ನೀವು ಯಾವ ಥರದಲ್ಲಿ ಪ್ರೇರಣೆ ಕೊಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ನಾನು ಹೇಳಿ. ಸಾವಯವ ಕೃಷಿ ಒಂದು ಅಂಶ, ನಿಮ್ಮ ಸಂಸ್ಥೆಯ ಮೂಲಕ ಹೇಗೆ? ನೋಡಿ ರಾಜೇಶ್ ಅವರೇ, ಏನು ಹೇಳಿದ್ದಾರೆ ನಮ್ಮ ಪ್ರಸಕ್ತ ಲಿಯೋನ್ ಅವರು, ಗೆಳೆಯರಾದ ಲಿಯೋನ್ ಅವರು, ಅದು ನಿಶ್ಚಿತವಾಗಿ ಹೌದು. ತುಂಬಾ ಆಧುನಿಕ ಪದ್ಧತಿಯಲ್ಲಿ ಕೃಷಿ ಮಾಡ್ತಾರೆ. ಕೃಷಿ ಮಾಡುವಂತಹ ಸರಾಸರಿ ತುಂಬಾ ಕಡಿಮೆ ಇದೆ ಪರ್ಸೆಂಟೇಜ್ ವೈಸ್ ನೋಡಿದರೆ. ಇಂಥವ್ರಿಗೆ ನಾವು ಗೈಡೆನ್ಸ್ ಕೊಡುವಾಗ ನಮ್ಮ ಆತ್ಮೀಯ ಮಿತ್ರರು, ಹೌದು, ಸೆಂಟ್ರಲ್ ಸೆಕ್ರೆಟರಿ ಹರೀಶ್ವರ್ ಅವರು ಕೂಡ ಹೇಳ್ತಾ ಇದ್ರು ಅವಾಗ. ಅಂದ್ರೆ ಗೈಡೆನ್ಸ್ ಇಂಟಿಮೇಟ್ ಗೈಡೆನ್ಸ್ ಬೇಕಾಗ್ತದೆ, ಮತ್ತೆ ಇಂಟೆನ್ಸಿವ್ ಗೈಡೆನ್ಸ್. ಇಂಟಿಮೇಟ್ ಅಂದ್ರೆ ನಾವು ತುಂಬಾ ಫ್ರೆಂಡ್ಲಿ ಆಗಿ ಹೇಳ್ಬೇಕಾಗ್ತದೆ, ತುಂಬಾ ದೂರದಿಂದ ಬಂದಿದ್ದಾರೆ, ಅದಲ್ಲದೆ ಅವರು ಅಧ್ಯಯನ ದೇಶದಲ್ಲಿರುವಂತವ್ರು, ತಮ್ಮ ಮನೆಯವರನ್ನು, ಮಿತ್ರರನ್ನು, ಬಂಧು ಬಳಗವನ್ನೆಲ್ಲ ಬಿಟ್ಟು ಬಂದಿರುವಾಗ ತುಂಬಾ ಇಂಟಿಮೇಟ್ ಆಗಿ ಹೇಳಿರುವಾಗ, ಅದರ ಒಟ್ಟಿಗೆ ಇಂಟೆನ್ಸಿವ್ ಗೈಡೆನ್ಸ್, ಸಮಗ್ರವಾದಂತಹ ಮತ್ತು ಪಾಲಿಸಿ ಯಾವ ರೀತಿಯಲ್ಲಿ ನಮ್ಮ ಇಲ್ಲಿನ ಸಿಸ್ಟಮ್ ಇದೆ, ನಮ್ಮ ಇಲ್ಲಿನ ಪದ್ಧತಿಯನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬರ್ತಾರೆ, ಇದ್ರ ಬಗ್ಗೆ ಮನಮುಟ್ಟವಾಗಿ ಹೇಳ್ಬೇಕಾಗ್ತದೆ. 1-2 ಸಲ ಹೇಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ, ಅಥವಾ ಇನ್ನೊಂದು ತಪ್ಪು ಕಲ್ಪನೆ ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತಹ ಸಾಧ್ಯತೆಯೂ ಬಹಳ. ಹೀಗಿರುವಾಗ ನಾವೇ ಅವರನ್ನು, ಉದಾಹರಣೆಗೆ ಅವರನ್ನು ನಾವು ಮಂದಾರ್ತಿಯಿಂದ ಸರಿಸುಮಾರು ಹೆಬ್ರಿವರೆಗೆ ಕರ್ಕೊಂಡು ಹೋಗಿದ್ದೀವಿ. ನಾವು ಬೈಕಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಈ ಪ್ರೋಗ್ರೆಸಿವ್ ಫಾರ್ಮರ್ಸ್, ಸಾವಯವ ಪದ್ಧತಿಯಲ್ಲಿ ಯಾರಿದ್ದಾರೆ ಅಂತ ಪ್ರಗತಿಪರ ಕೃಷಿಕರನ್ನು ಖುದ್ದಾಗಿ ಭೇಟಿ ಮಾಡಿಸಿದೆವು. ನಂತರ ಅವರ ತೋಟಗಳಿಗೆ ಕರ್ಕೊಂಡು ಹೋದೆವು. ಅದು ಅಡಿಕೆ ತೋಟ ಇರ್ಬೋದು, ತೆಂಗು ಇರ್ಬೋದು, ಭತ್ತದ ಕೃಷಿ ಇರ್ಬೋದು, ಈ ಒಂದು ಎರೆಹುಳ ಗೊಬ್ಬರ, ಇದ್ರ ಬಗ್ಗೆ ಎಲ್ಲ ಇಂಟೆನ್ಸಿವ್ ಆಗಿ ನಾವು ಅವರಿಗೆ ಹೇಳಿ ಕೊಟ್ಟಾಗ ನಂತರ ಅವರು ಹೋಗ್ತಾರೆ. ಅವರು ತುಂಬಾ ಏನ್ ಹೇಳ್ತಾರೆ, ಸ್ವಯಂ ಸ್ಫೂರ್ತಿಯಿಂದ ಹೋಗುವಂತ ಒಂದು ಉದಾಹರಣೆಗಳಿದೆ. ಇವರ ಹಿಂದಿನವರು ಹಾಗೆ ಮುಲ್ಲರ್ ಮತ್ತು ಯಾನ್ ಬಂದಾಗ ಅವರು ಹಾಗೆ ಹೋಗಿದ್ರು. ಇವರು ಇವಾಗ ಅಳವಡಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಬಂದು ಇವಾಗ 4 ತಿಂಗಳಷ್ಟೇ ಆಗಿದೆ ಭಾರತಕ್ಕೆ. ಈ ರೀತಿಯ ಒಂದು ನಿಮ್ಗೆ ಹರೀಶ್ ಅವರೇ, ನಾನು ನಿಮ್ಮ ಹತ್ರ ಕೇಳಲಿಕ್ಕೆ, ಈ ಜರ್ಮನಿಯವರು ಇಲ್ಲಿ ಬಂದು ನಿಮ್ಮ ಹತ್ರ ನಿಮ್ಮ ಸಂಘಟನೆ ಜೊತೆ, ಸಿನ್ಸ್ ಜೊತೆ ಇನ್ವಾಲ್ವ್ ಆಗುವಾಗ ನಿಮಗೆ ಹೇಗೆ ಅನಿಸ್ತದೆ? ಅಂದ್ರೆ ನಮ್ಮ ಕಲ್ಚರನ್ನು ಇನ್ನೊಬ್ರು ಅಳವಡಿಸ್ಕೊಳ್ತಾರೆ ಅಂತ ಹೇಳುವಾಗ ಒಂದ್ ಸ್ವಲ್ಪ ಹೆಮ್ಮೆಯ ವಿಷಯ ಕೂಡ. ನಿಮಗೆ ಹೇಗೆ ಅನಿಸ್ತದೆ? ನಿಜವಾಗ್ಲೂ ರಾಜೇಶ್ ಅವರು ನೀವು ಹೇಳಿದಾಗ ತುಂಬಾ ಹೆಮ್ಮೆಯ ವಿಷಯನೇ. ಯಾಕಂದ್ರೆ ಅಲ್ಲಿಯ ಸಂಸ್ಕೃತಿಯು ಇಲ್ಲಿದ್ದು ತುಂಬಾ ವ್ಯತ್ಯಾಸ ಇರುತ್ತೆ. ಮೋಸ್ಟ್ಲಿ ಹೇಳುವಾಗ ನಮ್ದು ಸ್ವಲ್ಪ ಕುಟುಂಬ ಪದ್ಧತಿ ಇಲ್ಲಿ ತುಂಬಾ ಚೆನ್ನಾಗಿ, ನಮ್ಮ ಪ್ರಕಾರ ಚೆನ್ನಾಗಿದೆ. ಅದನ್ನು ಕೂಡ ಅವರು ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ. ಇಷ್ಟು ನಾವು ಅನ್ಯೋನ್ಯತೆ ಸಂಬಂಧಗಳು ಅಲ್ಲಿ ಅಷ್ಟು ಅಂತ ಇಲ್ಲ, ಸ್ವಲ್ಪ ಆಧುನಿಕವಾಗಿ ಇರುತ್ತೆ. ಈ ಅನ್ಯೋನ್ಯ ಸಂಬಂಧಗಳಲ್ಲಿ ಕಡಿಮೆ. ಜೊತೆಗೆ ಈಗ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಏನೆಲ್ಲ ಆಗುತ್ತೆ
ಮದುವೆ ಇರ್ಬೋದು ಅಥವಾ ದೈವದ ಕೋಲ ಇರ್ಬೋದು ಇಂಥ ಅದಕ್ಕೂ ಕೂಡ ನಾವು ಕರ್ಕೊಂಡು ಹೋಗ್ತೇವೆ. ಈಗ ನಮ್ದು ಕುಟುಂಬ ಪದ್ಧತಿ ಇದೆ ಅಥವಾ ಕುಟುಂಬ ಮನೆಗಳು ತರಗಳು ಅಲ್ಲಿ ಆಗುತ್ತೆ ಎಲ್ಲ ಕರ್ಕೊಂಡು ಹೋಗ್ತೇವೆ. ಅವರಿಗೆ ವಿಶೇಷ ಅನಿಸುತ್ತೆ, ಇಷ್ಟು ಮಂದಿ ಎಲ್ಲ ನಿಮ್ಮ ಕುಟುಂಬದವರು ವರ್ಷಕ್ಕೊಮ್ಮೆ ಸೇರ್ತಾರೋ ಈ ತರ. ಈಗ ಅವರಲ್ಲಿ ಆ ತರ ಇರಲ್ಲ, ಏನು ವಿಶೇಷ ಅಂತ. ಅದಕ್ಕೆ 2-3 ಕಡೆ ನಾವು ಕರ್ಕೊಂಡು ಹೋಗಿದ್ದೇವೆ ಮೊದಲ ಇವರನ್ನು. ಈಗ ಇವರು ಜಸ್ಟ್ ಬಂದದಷ್ಟು. ಒಟ್ಟು ನಮಿಗೂ ಅಲ್ಲಿಯ ಸಂಸ್ಕೃತಿ ಹೇಗಿದೆ ಅದನ್ನು ಕೂಡ ಕಲಿತಂತ ಆಗುತ್ತೆ. ಈಗ ಅಂದ್ರೆ ಅವರ ಮೊದಲ ವಾಲಂಟಿಯರ್, ಅವರ ಯಾರು ಫ್ಯಾಮಿಲಿ ಮೆಂಬರ್ಸ್, ಅವ್ರ ತಂದೆ, ಬ್ರದರ್ಸ್, ಸಿಸ್ಟರ್ ಈಗೆಲ್ಲ ಬಂದಿದ್ರು. ಇವರದ್ದು ಇನ್ನೂ ಬರ್ಬೇಕಷ್ಟೇ. ಅವರು ಬಂದಾಗ್ಲೂ ನಮ್ಮ ಜೊತೆ ಹಂಚಿಕೊಳ್ತಾರೆ ಇಲ್ಲಿ ಹೇಗಿರುತ್ತೆ ಇದು ಅಂತ. ನಮಗೂ ಕೂಡ ಒಂದು ವಿಶೇಷತೆ ಅಧ್ಯಯನ, ನಮಗೂ ಕೂಡ ಒಂದು ತಿಳುವಳಿಕೆ, ಲರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೇನೆ. ವೀಕ್ಷಕರೇ, ಮುಖ್ಯವಾಗಿ ಹೇಳುವಂತಹದ್ದು ಜರ್ಮನಿಯ ನಮ್ಮ ಲಿಯಾನ್ ವೈಸ್ಮ್ಯಾನ್ ಹೇಳುವಂಥದ್ದು ಏನಂತ ಹೇಳಿದರೆ, ಅವರು ಭಾರತೀಯ ಪದ್ಧತಿ ಅವರಿಗೆ ಇಷ್ಟ ಆಗಿದೆ ಅಂತ ಹೇಳಿಕೊಂಡು, ಮತ್ತು ಅವರ ಸಹವರ್ತಿಗಳಾಗಿ ಅಂದರೆ ಅವರಿಗೆ ನಮ್ಮ ಭಾರತದ ಸಾವಯವ ಕೃಷಿಯ ಬಗ್ಗೆ ಮಾಹಿತಿ ನೀಡುವಲ್ಲಿ, ಹಾಗೆಯೇ ಕುಟುಂಬಿಕ ನಮ್ಮ ಭಾರತೀಯ ಹಿಂದೂ ಪರಂಪರೆ ಅಂದರೆ ಭಾರತೀಯ ಪರಂಪರೆಯನ್ನು ಪರಿಚಯಿಸುವಲ್ಲಿ ನಾವು ಸಹಕಾರ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ನಾವು ನಮ್ಮ ಭಾರತೀಯ ಜೀವನ ಪದ್ಧತಿ ಇವರ ಮೇಲೆ ಜರ್ಮನಿಯ ಅಂದರೆ ದೂರ ದೇಶದ ಈ ವ್ಯಕ್ತಿಯ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂತ ಹೇಳಿ ಒಂದು ಕೇಳ್ಕೊಳ್ಳೋಣ. ಲಿಯಾನ್, ವಾಟ್ ಈಸ್ ದ ಸ್ಪೆಷಾಲಿಟಿ ಇನ್ Indian and German culture in lifestyle, in following lifestyle? I think I can't name a specific speciality. Okay. Because the lifestyle is just totally different. Okay. Yeah, just in nearly every aspect, okay. It differs from each other. Okay. Yes. You mean the difficulty in differentiating between Indian and German culture? Yes, yes, yes. Okay. How as Kumareshwar and Hari said, they have involved you in various programs of their family. Yes, yes, yes. Yes. What you felt? Yes, I was placed in Mandati. Yes. Host family. Yes. And which is very interesting. Okay. I can also do a bit of organic farming there. We're planning on my host father Sukumar Shetty. We're planning organic plantation of different fruits in near his home, and also I am involved in his dairy farming. Okay. Which is also interesting because this dairy farming also with all the other farming, it's different here than in Germany. Also dairy farming in Germany is very much technicalized, milking and everything. Yes. What is the method used in Germany for the dairy farming? Technical? There are even I think systems where you don't even need employees anymore. Okay. The cow just when she feel like she has to get milk, then she goes to a specific machine, and then Okay. There are these milking machines. I think you also have these in big dairies here. Mm-hmm. Yeah, but it's the most common method used in Germany. Yeah. ಲಿಯಾನ್ ವೈಸ್ಮ್ಯಾನ್ ಅವ್ರು ಹೇಳುವ ಪ್ರಕಾರ ಡೈರಿ ಫಾರ್ಮಿಂಗ್ ಅಂತ ಹೇಳಿದರೆ ಹೈನುಗಾರಿಕೆಯಲ್ಲಿ ಕೂಡ ಜರ್ಮನಿ ತುಂಬ ಮುಂದುವರೆದಿದೆ. ಇಲ್ಲಿ ಭಾರತದಲ್ಲಿ ಮಾನವ ಶ್ರಮದ ಮೂಲಕ ಹಾಲು ಕರೆಯುವಂಥದ್ದು ಅಂತ ಹೇಳಿದರೆ ಹೈನುಗಾರಿಕೆ ನಡೀತಾ ಇದೆ ಅಂತ ಹೇಳುವಂಥದ್ದು ಅವರ ಅಭಿಪ್ರಾಯ. ಮುಖ್ಯವಾಗಿ ಏನಂತ ಹೇಳಿದರೆ ಅವರು ಹೇಳುವಂಥದ್ದು ಇಲ್ಲಿನ ಪದ್ಧತಿ ಸ್ವಲ್ಪ ಸುಧಾರಣೆ ಆಗಬೇಕು ಅಂತ ಹೇಳುವಂಥದ್ದು ಅವರ ಒಂದು ಅಭಿಪ್ರಾಯ. ಆದರೆ ಸಾರಿ ಫಾರ್ ಇಂಟ್ರಕ್ಷನ್, ಇವರು ಕಲ್ತ್ಕೊಂಡದ್ದು ಜಾಸ್ತಿ ಇದೆ ಅಲ್ಲಿ ರಾಜೇಶ್ ಅವರು. ಹೇಳಿದ್ರೆ ಹಾಲು ಕರೆಯುವುದು ಅವರು ಇಲ್ಲಿ ಶುರು ಮಾಡಿದ್ರು, ಅವ್ರಿಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಅವರು
ಮುಖ್ಯವಾದ ಒಂದು ವಿಚಾರವನ್ನು ಕುಮಾರೇಶ್ವರ್ ಭಟ್ ಹೇಳಿದ್ರು. ಅಂದ್ರೆ ಲಿಯಾನ್ ವೈಸ್ಮ್ಯಾನ್ ಅವರು ಭಾರತಕ್ಕೆ ಬಂದು ಹಾಲು ಕರೆಯುವುದನ್ನು ಅಂದ್ರೆ ಹಾಲು ಹಿಂಡುವುದನ್ನ ಇಂಡಿಯಾದಲ್ಲಿ ಬಂದೇ ಕಲ್ತರು ಅಂತ ಹೇಳಿ. ಅಂದ್ರೆ ಜರ್ಮನಿಯಲ್ಲಿ ಹಾಗಾದ್ರೆ ಹಾಲು ಕರೆಯುವಂಥದ್ದು ಮಾನವ ಶ್ರಮದಲ್ಲಿ ಅದು ಎಷ್ಟೋ ವರ್ಷಗಳ ಹಿಂದೆಯೇ ಮಾಸಿ ಹೋಗಿರುವಂತ ವಿಚಾರ ಅಂತ ಹೇಳುವಂಥದ್ದನ್ನು ಕೂಡ ಇವರು ಹೇಳಿದ್ರು. I think I may be right. What the manual milking has been abolished from last year, so many years in Germany. In Germany. Yes, mostly, yeah. I think if okay, yes. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ನಾವು ಲಿಯಾನ್ ವೈಸ್ಮ್ಯಾನ್ ಅವರನ್ನು ಮತ್ತೆ ಏನಾದರೂ ಹೆಚ್ಚಿನ ವಿಶೇಷಗಳನ್ನು ಪ್ರಸ್ತುತಪಡಿಸ್ತೇವೆ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಸಾವಯವ ಕೃಷಿ ಬಗ್ಗೆ ಜರ್ಮನಿ ಮೂಲದ ವ್ಯಕ್ತಿಗಳಿಗೆ ಹೇಗೆ ಆಸಕ್ತಿ ಉಂಟಾಗ್ತಿದೆ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಇದಕ್ಕೆ ಸಹಕಾರಿಯಾಗಿರುವಂಥವರು ಸಿಂಡ್ಸ್ ಸಂಸ್ಥೆಯ ಸಿಂಡ್ಸ್ ಅಂತ ಹೇಳಿದರೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೊಸೈಟಿ, ಇದರ ಪ್ರಮುಖರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಜೊತೆ ಹರೀಶ್ ಎ ಮತ್ತು ಕುಮಾರೇಶ್ವರ್ ಭಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಜೊತೆ ನಾವು ಮಾತಾಡ್ತಿದ್ದೇವೆ. ಹರೀಶ್ ಅವರೇ, ನಿಮಗೆ ಇದು ಈ ಜರ್ಮನಿ ಮೂಲದ ವ್ಯಕ್ತಿಗಳ ಸಂಪರ್ಕ ಅಂದರೆ ಮುಖ್ಯವಾಗಿ ಸಾವಯವ ಕೃಷಿ ಬಗ್ಗೆ ಹೇಗೆ ಸಂಪರ್ಕ ಸಾಧ್ಯ ಆಯಿತು ಅನ್ನೋ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ. ಅದೇ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮದೇ ಒಂದು ಸಂಸ್ಥೆಯ ಬಗ್ಗೆ ಪ್ರೊಫೈಲ್ ಅನ್ನು ನಾವು ಮಾಡಿರ್ತೇವೆ. ಅದನ್ನು ನಾವು FSIL ಇಂಡಿಯಾ ಇವರ ಜೊತೆ ನಾವು ಶೇರ್ ಮಾಡಿರ್ತೇವೆ. FSIL ಅಂದ್ರೆ ಅದು ಏನದು ಏಜೆನ್ಸಿ. ಈಗ ಹೊರಗಿನ ದೇಶದಿಂದ ಅವರು ವಾಲಂಟಿಯರ್ಸ್ ಅನ್ನು ಇಲ್ಲಿ ಭಾರತದಲ್ಲಿ ಬೇರೆ ಬೇರೆ ಕಡೆ ಅವರು ಇದಾಗ್ತಾರೆ. ಅಲ್ಲಿ ನಮ್ಮ ಪ್ರೊಫೈಲ್ ಅಲ್ಲಿ NGO ಪ್ರೊಫೈಲ್ ನಮ್ಮ ಸಂಸ್ಥೆಯಲ್ಲಿ ಅಲ್ಲಿ ನಾವು ಆರ್ಗಾನಿಕ್ ಫಾರ್ಮಿಂಗ್ ಇದ್ರ ಬಗ್ಗೆ ಹಾಕಿರ್ತೇವೆ. ಇದಕ್ಕೆ ಆಸಕ್ತಿ ಇದ್ದ ಯಾರು ವಾಲಂಟಿಯರ್ಸ್ ಇರ್ತಾರೋ ಜರ್ಮನಿ ಅಥವಾ ಇಟಲಿ ಅಥವಾ ಬೇರೆ ಕಡೆಯಿಂದ ಅವರನ್ನು ನಮಗೆ ಇಲ್ಲಿ ಆಗ್ತಾರೆ. ಈಗ ಕಳೆದ 3 ವರ್ಷದಲ್ಲಿ ಜಾಸ್ತಿ ಬಂದವರೇ ನಮಗೆ ಜರ್ಮನ್ ಇಲ್ಲಿಂದ ಬಂದವರು. ನಮ್ಮ ಪ್ರೊಫೈಲ್ ಅನ್ನು ನೋಡ್ಕೊಂಡು ಮಾಡಿ ಬಂದಿರ್ತಾರೆ. ಒಬ್ಬರೇನೋ ಇಟಲಿಯವರು ಮತ್ತೆ ಹೀಗೆ ಒಂದು 3 ತಿಂಗಳು ಹಿಂಗೆ ಬರುವವರು ಇದ್ದಾರೆ. ಇವರೆಲ್ಲ ನಿಯರ್ಲಿ 1 ವರ್ಷ ಇರ್ತಾರೆ ಅವರು ಕಲೀಲಿಕ್ಕೆ ಅಂತ ಬಂದಿರ್ತಾರೆ. ಆಕ್ಚುಲಿ ಅವರು ಪಾರ್ಟ್ ಆಫ್ ದ ಎಜುಕೇಶನ್ ಅದು ಕೂಡ. ಅಂದ್ರೆ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೇ ಮೇನ್ ಆಗಿ ತೆಕ್ಕೊಳ್ತಾರ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಅವ್ರದ್ದು? ಅದ್ರ ಜೊತೆಗೆ ಅದರ್ ಆಕ್ಟಿವಿಟಿ ಅಂದ್ರೆ ಈಗ ನಾವು ಜೊತೆ ಸ್ವಲ್ಪ ಅಲ್ಲಿ ಸ್ಕೂಲ್ ಜೊತೆನೂ ಇನ್ವಾಲ್ವ್ ಮಾಡ್ತೇವೆ. ಮಕ್ಕಳಿಗೆ ಕೂಡ ಸ್ವಲ್ಪ ಇಂಗ್ಲಿಷ್ ಕಲಿಲಿಕ್ಕೆ ಅಥವಾ ಜರ್ಮನ್ ಲ್ಯಾಂಗ್ವೇಜ್ ಅದನ್ನು ಮಾಡ್ತೇವೆ. ಜೊತೆಗೆ ನಮ್ಮದೇ ಸ್ವಸಹಾಯ ಸಂಘಗಳು ಎಲ್ಲ ಇದೆ, ರೈತರ ಗುಂಪು ಅಥವಾ ಅಲ್ಲಿ ಪಂಚಾಯತ್ ಲೆವೆಲ್ ಅಲ್ಲಿ ಕೂಡ ನಾವು ಒಳ್ಳೆ ಸಂಬಂಧ ಇದೆ. ಹೆಗ್ಗುಂಜೆ ಮಂದಾರ್ತಿ ಏರಿಯಲ್ಲೆಲ್ಲ ಅವ್ರ ಜೊತೆನೂ ನಾವು ಇಂಟರಾಕ್ಷನ್ ಮಾಡ್ತೇವೆ. ಜೊತೆಗೆ ಅಲ್ಲಿ ಈಗ ಅದು ಕೂಡ ಒಂದು ಮಂದಾರ್ತಿ ಅನ್ನೋದೊಂದು ದುರ್ಗಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಯಾತ್ರಾ ಸ್ಥಳ ಕೂಡ ಆಗಿದೆ. ಅಲ್ಲೂ ಕೂಡ ಈಗ ಬಂದವರು ಅವ್ರ ಜೊತೆ ಇಂಟರಾಕ್ಷನ್ ಮಾಡ್ತಾರೆ. ಅಲ್ಲಿ ಇವರು ಮುಕ್ತೇಶ್ವರು ಕೂಡ ನಮ್ಮ ಜೊತೆ ಉತ್ತಮ ಇದ್ದಾರೆ. What is your opinion about Mandarti? Presently you are staying in Mandarti in Kundapur. Near Kundapur, yes. Near Kundapur. I was very warm welcomed there. Okay. So Mandarti is a very, very nice village. Okay. I've had no really bad experience in Mandarti until now, so all the people are very friendly and okay. Yes, I get along very well there. Okay. Yes. Presently you are focusing on organic farming. Yes. What else you have found in India or Mandarti or in Mandarti? In Mandarti, thing in Mandarti is this big temple, Durga Parmeshwari temple, which is I think very popular also outside of Mandarti, and there are many cultural events held there. Okay.
Okay. Yeah, like this Yakshagana festival or other dramas, and which is also very interesting to see. Okay. Yes, and also my host family and Okay. live there, and I participate in the daily life. Okay. Have you can you imitate one Yakshagana song? No, I can't remember. Oh, okay. ಅಂದ್ರೆ ಹೇಗಾಗ್ತದೆ ಅಂತ ಹೇಳಿದ್ರೆ ಹ. ಅವರಿಗೆ ತುಂಬಾ ಖುಷಿ ಮತ್ತೊಂದು ಕ್ರೇಜಿ Okay. ನೋಡ್ಬೇಕು ಆ ಕಡೆ ನೋಡಿ ಎಲ್ಲ ಬ್ಯಾಲೆ ಸಾಂಗ್ಸ್ ಈ ತರ ಎಲ್ಲ ಮತ್ತೆ ಓನ್ಲಿ ಹಾಲಿವುಡ್ ಫಿಲ್ಮ್ಸ್ ಈ ತರ ಇರುವಂತದ್ದು ಜಾಸ್ತಿ. Okay. ಇದು ರಾತ್ರಿಯಿಂದ ಬೆಳಿಗ್ಗೆ ಜಾವದ ತನಕ ನೀವು ನಿರಂತರವಾಗಿ ಇಂಥ ಒಂದು ಕಲೆಯ ಪ್ರಸ್ತುತಪಡಿಸ್ತಾ ಇದ್ದೀರಲ್ಲ, ಈ ತರ ಒಂದು ಆಗ್ತಾ ಇದೆ ಅಂತ ಅವರಿಗೆ ಅದೇ ಆಶ್ಚರ್ಯ. ಹೇಗೆ ಒಂದು ತಾಳ್ಮೆಯಲ್ಲಿ ನೋಡ್ತಾರೆ, ಅಥವಾ ಆ ರೀತಿ ಇಂಟ್ರೆಸ್ಟ್ ಏನು ಕಾರಣ? ಅವರೊಂದು ಅರ್ಧ ಗಂಟೆ 1 ಗಂಟೆ ನೋಡ್ತಾರೆ, ಏನು ಅಷ್ಟು ಇಂಟ್ರೆಸ್ಟ್. ಸಿನಿಮಾ ಅಂತ ಹೇಳಿದ್ರೆ 3 ಗಂಟೆ ನೋಡ್ಬೋದು. ಅದೇ ಒಂದು ಇದ್ರಲ್ಲಿ ಅವರು ಅಷ್ಟು ನೋಡ್ತಾರೆ ಮತ್ತೆ ಬರ್ತಾರೆ. ಮತ್ತೆ ಇವರು ಬೆಳಿಗ್ಗೆ ಹೋಗುವಾಗ ಅಲ್ಲಿ ಮತ್ತೂ ಅದು ಆಗ್ತಾ ಇರ್ತದೆ. ಬಹುಶಃ ಯಕ್ಷಗಾನದಲ್ಲಿ ಅವರೇ ಮಂಗಳ ಇರ್ಬೋದು, ಇದಲ್ಲ ಅದು ಅವರಿಗೆ ತುಂಬಾ ಒಂದು ಆಶ್ಚರ್ಯದ ವಿಚಾರ. ಮತ್ತೆ ನಿಮ್ಗೆ ಹೇಳುದಿದ್ರೆ ಅವರಿಗೆ ನೋಡಿ, ದೇವಸ್ಥಾನದಲ್ಲಿ ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿ ಒಮ್ಮೊಮ್ಮೆ ಊಟಕ್ಕೆ ಅಲ್ಲಿಗೆ ಹೋಗ್ತಾರೆ. ಅಂದ್ರೆ ಅವರಿಗೆ ಖುಷಿ ಅದು. ನಾವು ಯಾವ ರೀತಿಯಲ್ಲಿ ಪ್ರಸಾದ ಭೋಜನ ಅಂತ ನಾವೊಂದು ಭಕ್ತಿಯಲ್ಲಿ ನಾವು ಅನ್ನ ಸ್ವೀಕಾರ ಮಾಡ್ತೇವೆ, ಅವರಿಗೆ ಅದೊಂದು ಖುಷಿ. ಇಷ್ಟು ಜನರಿಗೆ ಫ್ರೀಯಾಗಿ ಈಗ ಕೊಡ್ತಾ ಇದ್ದಾರಲ್ಲ, ಅದು ಆ ಫ್ರೀ ಕಾನ್ಸೆಪ್ಟ್ ನೋಡಿ. ಇಲ್ಲಿ ನಾವು ಏನಂತಾರೆ ಅನ್ನದಾಸೋಹ, ಅದು ದೈವಿಕ ಪರಿಕಲ್ಪನೆ. ಆದ್ರೆ ಅಲ್ಲಿ ಹಾಗಿದ್ದೇ ಇಲ್ಲ ಅಂತೆ. ಜರ್ಮನಿ ಅಥವಾ ಇತರ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಆ ತರದ ಈ ಒಂದು ಚರ್ಚೆಗಳಲ್ಲಿ ಇಲ್ಲ, ಇಲ್ಲಿ ಹೀಗೆ ಕೊಡ್ತಾ ಇದ್ದಾರಲ್ಲ. ಹೋಸ್ಟ್ ಫ್ಯಾಮಿಲಿ ಹೇಳಿದ್ರೆ ನಮ್ಮ ಅದೇ ಒಂದು ಅದೊಂದು ಹಿರಿಯ ಮನೆ ಅಂತ ಹೇಳ್ಬೋದು, ಶ್ರೀಮತಿ ವನಜಾಕ್ಷಿ ಶೆಟ್ಟಿ ಅಂತ. ಅವರು ತುಂಬಾ ಒಂದು ಹಚ್ಚಿಕೊಳ್ತಾರೆ. ಅಂದ್ರೆ ಅವರ ಮನೆಯಲ್ಲಿ ಇವರು ಇದ್ದಾರೆ. ಹೌದು, ಅವರ ಮನೆಯಲ್ಲಿ ಇರ್ತಾರೆ. ಅವರ ಮಗನಿಗೆ ಕನ್ನಡ ಕಲಿಸುವಂತ ಒಂದು ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಅವರಿಗೆ ಇದೆ, ಕನ್ನಡ ಕಲಿಕೆ, ಭಾಷಾ ಕಲಿಕೆ. ಶ್ರೀಯುತ ಸುಕುಮಾರ್ ಶೆಟ್ಟಿ ಅಂತ, ಅವರು ಪ್ರಗತಿಪರ ಕೃಷಿಕರು ಕೂಡ, ಹೈನೋದ್ಯಮಿ. ಅವರು ಇವರಿಗೆ ಕನ್ನಡ ಕಲಿಸ್ತಾ ಇದ್ದಾರೆ. ಪ್ರೊನೌನ್ಸಿಯೇಷನ್ ಕಷ್ಟ ಆಗೋದು, ಬೇಕಾದ್ರೆ ನೀವು ಕೆಲವು ಕೇಳ್ಬೋದು ಅವರಲ್ಲಿ ಕನ್ನಡ. ವಾಟ್ ಆರ್ ದ ವರ್ಡ್ಸ್ ಯು ಹ್ಯಾವ್ ಲರ್ನ್ಡ್ from Kannada? Yes, I've learned some words. I can also like do simple sentences and can understand a little bit what people are saying. ಕೇಳಿ ಕೆಲವು ಕನ್ನಡದಲ್ಲಿ. Little progress I already did. Yes. What do you say for the welcome? Welcome depends what daytime like. Suswagata. Suswagata. No, I didn't. Namaskara. Yeah, namaskara, of course. Yes. Or like Shubha Munjane when it's morning. Yes, yes. How can you implement the Indian culture in Germany? To be honest, I have no idea how to implement. And if I ever have to implement the Indian culture in Germany, or in which way I should do that, but maybe I will find a way when this could be possible and nice. I don't know. You have a farmland or any agricultural land in your area, country? In the country, yes, but my family doesn't own any land. Okay. As I told, this is farming is more an industry in Germany. So yeah. But what will how your visit to India will be helpful for you? Yes, I learned a totally different part in the world than I've stayed in my life before. So maybe I will have a different look on some, I don't know which things, but maybe helpful. Yeah, I think it would be helpful, this experience. You are 19 years old now. I mean 19 years young. What will be your next plan? I think I will go to university. But I don't know yet which subject I will take there. Maybe this year here will help with this decision. But I don't know now. Would you like to stay here more? I don't know. This you have to ask me at the end of my stay. I think
it will be also nice to go back to Germany, but also a little sad to leave India. Yes. ಲಿಯೋನ್ ಅವರು ಹೇಳುವ ಹಾಗೆ ಅವರಿಗೆ ಮುಂದಿನ ಏನು ಜರ್ಮನಿಯಲ್ಲಿ ಹೋಗಿ ಏನು ಅವ್ರು ಮಾಡ್ತಾರೆ ಅಂತ ಹೇಳುವಂಥದ್ದು ಅವರಿಗೆ ಸ್ಪಷ್ಟ ನಿರ್ಧಾರ ಇಲ್ಲ. 19 ವರ್ಷದ ಹುಡುಗ ಅವರು. ಸ್ವಂತ ಅವರ ಕುಟುಂಬ ಕೂಡ ಕೃಷಿ ಆಧಾರಿತ ಕುಟುಂಬ ಅಲ್ಲ ಅನ್ನುವಂಥದ್ದು ಒಂದು ಪ್ರಮುಖ ವಿಷಯ. ಆದರೆ ಮುಂದೆ ಅವರಿಗೆ ಯೂನಿವರ್ಸಿಟಿಯಲ್ಲಿ ಹೋಗಿ ಕಲಿತು ಏನಾದರೂ ಒಂದು ಡಿಗ್ರಿ ಮಾಡಬೇಕಂತ ಹೇಳುವಂಥ ಆಸೆ ಇದೆ. ಅದರ ಜೊತೆಗೆ ಭಾರತದ ಒಂದು ವರ್ಷಗಳ ಕಾಲ ಭಾರತದಲ್ಲಿ ಇದ್ದುಕೊಂಡು ಇಲ್ಲಿನ ಒಂದು ವ್ಯವಸ್ಥೆಯನ್ನು ಸ್ಟಡಿ ಮಾಡುವಂತಹದ್ದು ಅವ್ರದ್ದೊಂದು ಇಚ್ಛೆ. ಮುಖ್ಯವಾಗಿ ಅವರ ಕುಟುಂಬ ಏನಂತ ಹೇಳಿದರೆ ಅವರು ಕೈಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಿರುವಂತಹ ಕುಟುಂಬ ಅಂತ ಅವರು ಹೇಳಿದರು. ಈಗ ಕುಮಾರೇಶ್ವರ ಅವರೇ, ನಮಗೆ ಈಗ ಸಾವಯವ ಕೃಷಿ ಬಗ್ಗೆ ನೀವು ಹೇಳುವುದಾದರೆ, ವಿದೇಶಿಯರನ್ನು ಹೊರತುಪಡಿಸಿ ನಾವು ಹೇಳುವುದಾದರೆ ಒಂದು ಲಾಭಾಂಶಗಳು ಏನು ಆಯುರ್ವೇದದಲ್ಲಿ, ಅಥವಾ ನಮ್ಮದು ಸಿಸ್ಟಮ್ಮು ಆಯುರ್ವೇದ, ನಮ್ಮದು ಭಾರತೀಯ ಪದ್ಧತಿ, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ತುಂಬ ಉತ್ತಮವಾದ ಪ್ರಶ್ನೆ ರಾಜೇಶ್ ಅವರೇ. ಇಲ್ಲಿ ನೋಡಿ, ನಾವು ಮುಂಚಿನಿಂದಲೂ ಲಾಭದ ಬಗ್ಗೆ ಆಲೋಚನೆ ಕಡಿಮೆ. ನಮ್ಮ ಪ್ರಾಚೀನ ಕೃಷಿ ಪದ್ಧತಿ ಇರ್ಬೋದು ಅಥವಾ ಆಯುರ್ವೇದ ಪರಂಪರೆ ಇರ್ಬೋದು, ಇದರಲ್ಲಿ ಏನಂತ ಹೇಳಿದರೆ ನಮ್ಮದು ಅದನ್ನು ನಾವು ಕಮರ್ಷಿಯಲ್ ಆಗಿ ತಗೊಂಡು ಹೋದ ಕಡಿಮೆ. ಅದೇ ನಮ್ಮ ಇವಾಗಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಹೇಳ್ಬೋದು. ಈ ಒಂದು ನೆಗೆಟಿವ್ ಇಂಪ್ರೆಷನ್ ಬಂದದ್ದಿರ್ಬೋದು, ಅದರ ನಂತರ ನಾವು ವೆಸ್ಟರ್ನ್ ಪಾಲಿಸೀಸ್ ಅನ್ನು ಇಂಪ್ಲಿಮೆಂಟ್ ಮಾಡಿದಿರ್ಬೋದು. ರೆಡಿಮೇಡ್ ಸಿಗ್ತದೆ ನಮಗೆ ಅಲ್ವಾ, ಬೇಕಾ ಯಾರಿಗಾದ್ರೂ ಸಿಗ್ತದೆ. ನಾವು ಬದನೆಯನ್ನು ಬೇಯಿಸಿ ಅದನ್ನು ಮಾಡಿ ಅದನ್ನು ತೋಟಕ್ಕೆ ಹೋಗ್ಬೇಕು, ಬೆಳಿಗ್ಗೆ ನೀರು ಹಾಯಿಸ್ಬೇಕು, ಮತ್ತೆ ಪುನಃ ಮಳೆಗಾಲದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಬೇಕು, ಅಥವಾ ಕೀಟನಾಶಕಗಳ ಬಾಧೆಗೆ ಒದ್ದಾಡಬೇಕು ಜನಗಳೊಟ್ಟಿಗೆ. ಈಗ ಒಂದು ಕೆಲಸಗಾರದ್ದು ತುಂಬಾ ಕಾರ್ಮಿಕರ ಕೊರತೆ ಇದೆ. ಅದರೊಟ್ಟಿಗೆ ಮಾರುಕಟ್ಟೆ ಬಗ್ಗೆ ಯೋಚಿಸಲೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಕೃಷಿಕರು. ಇವಾಗ ಟ್ರೆಂಡ್ ಬದಲಾಗ್ತಾ ಇದೆ ರಾಜೇಶ್ ಅವರೇ. ಅಂದ್ರೆ ಇವಾಗ ಸಾವಯವ ಕೃಷಿ ಪದ್ಧತಿಯನ್ನು ಯಾರು ತುಂಬಾ ಚೆನ್ನಾಗಿ ಅಳವಡಿಸಿಕೊಂಡಿದ್ದಾರೋ ಅವರಿಗೆ ಲಾಭ ಇದೆ. ಅಂದ್ರೆ ಇವಾಗ ಹೆಚ್ಚು ಹೆಚ್ಚು ಮಂದಿ ಅದರಿಂದ ಆಕರ್ಷಣೆಗೆ ಒಳಪಡ್ತಾ ಇದ್ದಾರೆ, ಈವನ್ ವಿದೇಶಿಯರು ಕೂಡ. ಅಷ್ಟು ಹೊತ್ತಿಗೆ ಖಂಡಿತ ಅದರಲ್ಲಿ ಒಂದು ರೀತಿಯ ಸ್ಕೋಪ್ ಬರ್ತಾ ಇದೆ ಅಂತ ಹೇಳ್ಬೋದು. ಇವಾಗ ಉದಾಹರಣೆಗೆ ಬೇರೆ ಬೇರೆ ಹೊಸತ್ತಿಗೆ ಪತಂಜಲಿ ಇರ್ಬೋದು, ಇನ್ನು ಎಷ್ಟೊಂದು ಅಟ್ರಾಕ್ಟಿವ್ ಆಗ್ತಾ ಇದ್ದಾರೆ ನಮ್ಮ ಯಂಗ್ಸ್ಟರ್ಸ್, ನಮ್ಮ ಜನರು. ಎಷ್ಟು ಸ್ವಲ್ಪ ದುಡ್ಡಿನ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಇವಾಗ. ಒಂದು 2 ರೂಪಾಯಿ 4 ರೂಪಾಯಿ ಜಾಸ್ತಿ ಆದ್ರೂ ಕೂಡ ಕ್ವಾಲಿಟಿ ಬಗ್ಗೆ ನಂತರ ಅದು ಹೆಲ್ತ್ಗೆ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತದೆ ಇನ್ನೊಂದು ನೋಡ್ತಾರೆ. ಇದು ಇವರ ವಿಚಾರದಲ್ಲಿ ಕೂಡ ನಾವು ಗಮನಿಸಬಹುದು. ಇದರ ವಿಚಾರ. ಹರೀಶ್ ಅವರೇ, ಈಗ ಸಿನ್ಸ್ ಮೂಲಕ ನೀವು ಹೇಳುವಂಥದ್ದು ಏನು ಇದ್ರ ಬಗ್ಗೆ, ಈ ಸಾವಯವ ಕೃಷಿ ಬಗ್ಗೆ ಮುಖ್ಯವಾಗಿ ನೀವು ಏನು ಹೇಳುವಂಥದ್ದು? ಅಂದರೆ ನಿಮ್ಮದು NGO ಮೂಲಕ ನೀವು ಯಾವುದಾದ್ರೂ ಹಳ್ಳಿಗಳಲ್ಲಿ ಅಥವಾ ಎಲ್ಲಾದರೂ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಅಥವಾ ಏನು ಮಾಡಿದಿರಿ ಅಂತ ಒಂದು? ಈಗ ನಾವು NGO ಇದರಿಂದ ಹೇಳುವಂತಂದ್ರೆ ಅದೇ ಸಾವಯವ ಕೃಷಿ ಈಗ ಆಕ್ಚುಲಿ ಪ್ರಚಲಿತವಾಗಿ ಜಾಸ್ತಿ ಒತ್ತು ನೀಡುವಂತಹದ್ದು, ಸರ್ಕಾರ ಇರಲಿ ಯಾವುದೇ ಇರಲಿ. ಈಗ ಹೇಳಿದಾಗೆ ನಮ್ಮ ಆಹಾರ ಪದ್ಧತಿ, ಆಕ್ಚುಲಿ ನಮ್ಮ ಭಾರತೀಯ ಆಹಾರ ಪದ್ಧತಿ ನಮ್ಮ ಕೃಷಿಗೆ, ಸಾವಯವ ಕೃಷಿಗೆ ಅನುಗುಣವಾಗಿತ್ತು. ಈಗಿನ ಕೆಲವು ಗೊತ್ತಿದೆ ನಿಮಗೆ ಪ್ರಚಲಿತ ಸಕ್ಕರೆ ಕಾಯಿಲೆ ಇರ್ಬೋದು, ಇದೆಲ್ಲ ಹೆಚ್ಚಿನ ಇವರು ತಿಳಿದವರು ಹೇಳೋದು ಅದೇ ನಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸದಿಂದ ಆಗಿರುವಂತಹದ್ದು. ಅದಕ್ಕಾಗಿ ಈಗ ಸಾವಯವ ಏನು ಪ್ರಾಡಕ್ಟ್ಸ್ ಇದೆ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಈಗ ವಿವಿಧ MNN ಕಂಪನಿಗಳು ಕೂಡ ಈ ಪ್ರಾಡಕ್ಟ್ ಮೇಲೆ ಬರ್ತಾ ಇದೆ. ಈಗ ನಮಗೆ ಏನಂದ್ರೆ, ಈಗ ಸಿನ್ಸ್ ನಮ್ದು ಸಾಮಾಜಿಕ ಸೋಷಿಯಲ್ ವರ್ಕ್ ಇನ್ಸ್ಟಿಟ್ಯೂಷನ್ ನಮ್ದು, ನಮಗೆ ಇಲ್ಲಿ ಏನಾದರೂ ತರಬೇತಿ ಇದೆಲ್ಲ ಇದ್ರೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈಗ ನಮಗೆ ಅವಕಾಶ ಸಿಕ್ಕಿದ್ದು ಉದಾಹರಣೆಗೆ ಅದೇ ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ ನಾವು ಅನುಷ್ಠಾನ ಮಾಡಿದ್ದೇವೆ ಉಡುಪಿಯಲ್ಲಿ ಜಲನಯನ ಇಲಾಖೆಯಿಂದ. ಆವಾಗ ನಮಗೆ ಕೃಷಿ ಇಲಾಖೆ ಜೊತೆ ಸಂಪರ್ಕ ಬಂತು. ನಮ್ದು ಉದ್ದೇಶ ಇತ್ತು, ಅದರಿಂದ ನಮಗೆ ನಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಮಗೆ ಅವಕಾಶ ಆಯಿತು. ಈ ತರಬೇತಿಗಳಿರಲಿ ರೈತರಿಗೆ, ರೈತ ಮುಖಂಡರಿಗೆ, ಮತ್ತು ಈ ಸ್ವಸಹಾಯ ಗುಂಪುಗಳಿಗೆ
ಇಲ್ಲಿ ಸಾವಯವ ಕೃಷಿ ಬಗ್ಗೆ ಜಾಸ್ತಿ ಒತ್ತು ಕೊಡಲಿಕ್ಕೆ ಅವಕಾಶ ಆಯಿತು. ಅದನ್ನು ಹಾಗೆ ಮುಂದುವರಿಸ್ತಾ ಇದ್ದೇವೆ. ಮತ್ತು ನಾವು ಜಾಸ್ತಿ ಎಲ್ಲಿ ಅವಕಾಶ ಸಿಗುತ್ತೆ ನಮಗೆ ಯಾರಾದರೂ ಕರೆದರೆ ರಿಸೋರ್ಸ್ ಪರ್ಸನ್ ಆಗಿ ಅಥವಾ ಇದಕ್ಕೆ ನಾವು ಕೂಡ ಅರೇಂಜ್ ಮಾಡ್ತೇವೆ. ಅಂದರೆ ಅಲ್ಲಿಯ ಬೇರೆ ಬೇರೆ ಸಮಾಜದಲ್ಲಿರುವ ಪ್ರಗತಿಪರ ಸಾವಯವ ಕೃಷಿಕರನ್ನು ಕೂಡ ನಾವು ಭೇಟಿ ಆಗ್ತೇವೆ. ಅವರ ಥ್ರೂ ನಾವು ಇವರಿಗೆಲ್ಲ ಏನು ತರಬೇತಿ ಅಥವಾ ಮಾಹಿತಿಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮುಂದೇನು ಕೂಡ ಅದೇ ಈ ಇದರಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಏನು ಬೇರೆ ಯೋಜನೆ ಎಲ್ಲ ನಾವು ಅನುಷ್ಠಾನ ಮಾಡಬೇಕಂತ ಇದ್ವಿ. ಸದ್ಯ ಸ್ವಲ್ಪ ಈ ಇದಕ್ಕೆ ನಾವು ಒತ್ತು ಕೊಡ್ತಾ ಇದ್ವಿ. ಫ್ಯೂಚರಲ್ಲಿ ಇದರ ಬಗ್ಗೆನೇ ಅಂದರೆ ನಾವೆಲ್ಲ ಸೋಷಿಯಲ್ ವರ್ಕ್ ಫೀಲ್ಡಲ್ಲಿ ಎಕ್ಸ್ಪರ್ಟೇ ಕೂಡ. ನಾವು 7 ಮಂದಿಯಲ್ಲಿ ಒಬ್ಬರು ಮಾತ್ರ ನಮ್ಮಲ್ಲಿ ವೈದ್ಯರಿದ್ದಾರೆ ನಮ್ಮ ಬೋರ್ಡ್ ಮೆಂಬರಲ್ಲಿ. ಉಳಿದವರೆಲ್ಲ ನಮ್ಮ ಸಮಾಜ ಕಾರ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಹಾಗೆ ನಾವು ಕೂತ್ಕೊಂಡು ಅದರ ಬಗ್ಗೆ ಒಂದು ಮುಂದೆ ಏನೋ ಹಮ್ಮಿಕೊಳ್ಬೇಕಂತ ಇದೆ. ಸ್ವಲ್ಪ ಈಗ ನಮ್ಮದು ಈಗ ಜಸ್ಟ್ 9ನೇ ವರ್ಷಕ್ಕೆ ಆಗ್ತಾ ಇದೆ NGO. ಸ್ವಲ್ಪ ಎಲ್ಲ ಹಣಕಾಸು ಇದೆಲ್ಲ ಬೇಕಲ್ಲ, ಸ್ವಲ್ಪ ನಿಮಗೆ ಎಲ್ಲಿ ನಮಗೆ ಲೋಕಲ್ ರಿಸೋರ್ಸ್ ಸಿಗುತ್ತೆ ಈಗ ಅದನ್ನು ನಾವು ಯುಟಿಲೈಸ್ ಮಾಡ್ತಾ ಇದ್ದೇವೆ. ಫ್ಯೂಚರಲ್ಲಿ ಸ್ವಲ್ಪ ಹಣಕಾಸು ಇದೆಲ್ಲ ಆದರೆ ದೊಡ್ಡ ಬ್ರಾಡರ್ ಆಗಿ ಏನೋ ಟ್ರೈನಿಂಗ್ ಸೆಂಟರ್ ಅಥವಾ ಅದನ್ನು ಹಮ್ಮಿಕೊಳ್ಳೋ ಥರ ನಾವು ಮಾಡ್ತಾ ಇದ್ದೇವೆ. ಈಗ ನೋಡಿ, ತುಂಬ ಒಳ್ಳೆ ವಿಚಾರ ನಿಂತಿದ್ರು ನಮ್ಮ ಹರೀಶ್ ರವರು. ಈಗ ಹಣಕಾಸು ಈಗ ಇವರು ತುಂಬ ಮಂದಿ ಕೇಳ್ತಾರೆ, ನೀವು ಇವರಿಗೆ ಹೇಗೆ ಅಕಾಮಡೇಷನ್ ಅಥವಾ ಯಾವ ರೀತಿಯಲ್ಲಿ ವಸತಿ ಸೌಕರ್ಯ ಇರ್ಬೋದು ಅಥವಾ ಇದು ಆಹಾರ ಹೇಗೆ ಇದು ಮಾಡ್ತೀರಿ ಯೋಜಿಸಿರ್ತೀರಿ ಅಂತ. ನಮ್ಗೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಇದರಲ್ಲಿ ನಾವು ಅದೇ ಹೇಳಿದಲ್ಲ ಅವಾಗ, ಇದು ಒಂದು ರೀತಿಯಲ್ಲಿ ಸಾವಯವ ಕೃಷಿ ಪದ್ಧತಿಯಾಗಿ ಯಾವುದು ಈ ಅಂತರ್ ಸಾಂಸ್ಕೃತಿಕ ವಿನಿಮಯ ಇದೆ ಅಲ್ಲ, ಇಂಟರ್ ಕಲ್ಚರಲ್ ಎಕ್ಸ್ಚೇಂಜ್ ಜರ್ಮನಿಯವರದ್ದು. ನಾವಿರ್ಲಿ ದುಡ್ಡಿನ ಮುಖ ನೋಡ್ಲಿಲ್ಲ. ಮುಖ್ಯ ವಿಚಾರ ಏನಂತ ಹೇಳಿದ್ರೆ ಅವರು ನಮ್ಮಿಂದ ಆಗುವಷ್ಟು ನಾವು ಭಾರತೀಯ ಪರಂಪರೆ ಬಗ್ಗೆ ನಮ್ಗೆ ಹೇಳಿಕೆ ಆಗ್ತದಲ್ಲ, ಸಾವಯವ ಕೃಷಿ ಬಗ್ಗೆ ಹೇಳಿಕೆ ಆಗ್ತದಲ್ಲ. What are the demerits you have found in India? Sorry? Demerits in organic farming. What is disadvantages? Problems or difficulties? Problems Any here? problems? Some obstacles. For me or in general? In India, what you have found? What are the difficulties in organic farming? The difficulties maybe to maintain this organic farming, to don't use pesticides. Okay. To keep real. Okay. Like this. Yeah, I think maybe organic farmers also have to fight against other farmers because the crops are smaller, or same issue than in Germany, because the organic projects are more expensive because they are produced under more work, more. Yes, maybe this are it's an obstacle for Indian farmers here, for organic farmers here. Okay. ಲಿಯೋನ್ ವೈಸ್ಮನ್ ಅವರು ಪಾಯಿಂಟ್ ಔಟ್ ಮಾಡಿದ ಪ್ರಕಾರ ಭಾರತದಲ್ಲಿ ಪೆಸ್ಟಿಸೈಡ್ಸ್ ಇಲ್ಲದೆ ಬೆಳೆಯುವಂಥದ್ದು, ಕೃಷಿ ಬೆಳೆಯುವಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೆ ಒಳ್ಳೆಯ ಫುಡ್ ಬೆಳೀತಾ ಇದ್ದಾರೆ ಅನ್ನುವಂಥದ್ದು ಅವ್ರದ್ದು ಅಭಿಪ್ರಾಯ. ಈಗ ನಾವು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. Leon Wiseman, thank you for joining with us in this program. ಕುಮಾರೇಶ್ವರ್ ಭಟ್ ಅವರು ಕೋಶಾಧಿಕಾರಿ ಅವರು ಸಿಣಿಸಿದ್ದು, ಅವರು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದರು. ಹಾಗೆಯೇ ಹರೀಶ್ ಅವರು ಸೆಕ್ರೆಟರಿ ಅವರು ಸಿನ್ಸ್ನದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೊಸೈಟಿದು ಕಾರ್ಯದರ್ಶಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿ ತುಂಬಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಕೊನೆ ವಿಚಾರ ಹೇಳಿಕೆ ಬಯಸ್ತೇನೆ ರಾಜೇಶ್ ಅವರೇ, ಮಧ್ಯಪ್ರದೇಶಕ್ಕೆ ಕ್ಷಮೆ ಇರಲಿ. ಅಂದ್ರೆ ಇವರನ್ನು ನಾವು ಇವರ ಸಂಬಂಧಿಕರು ಬರ್ತಾರೆ ಕೆಲವು ಸಲ, ತಂದೆ ತಾಯಿ ಇರ್ಬೋದು ಅಥವಾ ಅಣ್ಣ ಸಂಬಂಧಿಕರು ಕೆಲವು ಸಲ ಬಂದಿದ್ದಾರೆ, ತುಂಬಾ ಸಲ. ಅವರನ್ನು ನಾವೆಲ್ಲ ಒಳಗೊಳಿಸ್ತೇವೆ ನಮ್ಮ ರೀತಿಗಳನ್ನು. ಇನ್ನೊಂದು ಇಲ್ಲಿವರೆಗೆ ಅಂದ್ರೆ ನಮ್ಮ ಪ್ರಸಿದ್ಧ ಯಾತ್ರಾ ಸ್ಥಳ ಶಬರಿಮಲೆಯು ಕೂಡ ಕಳೆದ 2 ವಾಲಂಟಿಯರ್ ಅನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹರೀಶ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ನಾವು ಒಟ್ಟಿಗೆ ಅವರನ್ನು ಶಬರಿಮಲೆ ಕೂಡ ಕರ್ಕೊಂಡು ಹೋಗಿ ಬಂದಿದ್ದೇವೆ.
ಮನೆ ಭೇಟಿ ಇರ್ಬೋದು. ಇದು ಒಳ್ಳೆಯದಂತ ಅವರಿಗೆ ಸ್ಮರಣೀಯ ನೆನಪಾಗಿ ಉಳಿಬೇಕು. ನಿಮ್ದು ಬರೀ ಕಲ್ಚರಲ್ ಎಕ್ಸ್ಚೇಂಜ್ ಅಂದ್ರೆ ಕಲ್ಚರಲ್ ಎಕ್ಸ್ಚೇಂಜೇ ಆಗಿದೆ ಅಂದ್ರೆ ಬರೀ ಆರ್ಗ್ಯಾನಿಕ್ ಕೃಷಿ, ಆರ್ಗ್ಯಾನಿಕ್ ಕೃಷಿ ಅಲ್ಲ, ಒಟ್ಟಿಗೆ ನೀವು ಎಲ್ಲವನ್ನು ಮಾಡ್ತಾ ಇದ್ದೀರಿ. ಅಂದ್ರೆ ಎಲ್ಲ ಜನರು ನಮ್ಮವರೇ ಅಂತ ಹೇಳುವಂತಹದ್ದು ನಮ್ಮದು ಭಾರತೀಯ ಕಲ್ಪನೆ. ವಸುದೈವ ಕುಟುಂಬಕಂ ಸಾಧ್ಯ. ಎಸ್ ಎಸ್. Thank you for joining with us, Thank you for Mr. Leon, Kumareshwar Bhatt and Harish. Thank you. ಇದು ಇಂದಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ V4 ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ಲೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಐಡಿಯಲ್ ಕೆಫೆ, ಶ್ರೀರತ್ನಂ ಮಲ್ಟಿ ಕ್ಯೂಸಿನ್ ವೆಜ್ ರೆಸ್ಟೋರೆಂಟ್, ಅಟಿಕಾ ಗೋಲ್ಡ್ ಕಂಪನಿ, ಚಿಕ್ ಬ್ಲಾಸ್ಟ್ ಫ್ಯಾಮಿಲಿ ರೆಸ್ಟೋರೆಂಟ್, ಆಭರಣ, ಉಡುಪಿ, ಮಂಗಲ, ಶಿವಮೊಗ್ಗ, ಕಾರ್ಕಳ ಅಂಡ್ ಕುಂದಾಪುರ, ವಿಕಿ ಮೊಬೈಲ್ಸ್, ಸಿಟಿ ಸೆಂಟರ್ ಮಾಲ್, ಸ್ಟಮಕ್ ಫುಡ್ ಕೆಫೆ.